ಯಕ್ಷ ಶಿಕ್ಷಣ ವಿದ್ಯಾರ್ಥಿಗಳ ಓದಿಗೆ ಪೂರಕವಾಗಿದ್ದು, ಯಕ್ಷಗಾನ ಸಹಿತ ವಿವಿಧ ದೇಶಿ ಕಲೆಗಳಲ್ಲೂ ತೊಡಗಿಸಿಕೊಂಡಾಗ ವಿದ್ಯಾರ್ಥಿಗಳಲ್ಲಿ ಸಂಸ್ಕಾರ ಮೂಡುತ್ತದೆ ಎಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸ್ಥಾಪಕಾಧ್ಯಕ್ಷರಾದ ಪಟ್ಲ ಸತೀಶ್ ಶೆಟ್ಟಿ ಹೇಳಿದರು. ಪುಂಜಾಲಕಟ್ಟೆ ಬಂಗ್ಲೆ ಮೈದಾನದಲ್ಲಿ ಗುರುವಾರ ರಾತ್ರಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ನ ಪುಂಜಾಲಕಟ್ಟೆ ಘಟಕ ಹಾಗೂ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ನ ಮಹಿಳಾ ಘಟಕದ 8ನೇ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಭಜನೆ ಸಹಿತ ವಿವಿಧ ದೇಶಿ ಕಲೆಗಳಲ್ಲಿ ತೊಡಗಿಸಿಕೊಂಡರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ತೊಂದರೆಯಾಗುತ್ತದೆ ಎಂಬ ಆತಂಕ ಬೇಡ. ಎಳವೆಯಿಂದಲೇ ಯಕ್ಷಗಾನದಲ್ಲಿ ಸಕ್ರಿಯವಾಗಿದ್ದುಕೊಂಡು ವೈದ್ಯೆಯಾಗಿರುವ ಡಾಕ್ಟರ್ ವಿನಯ ಅವರ ಸಾಧನೆ ಇದಕ್ಕೆ ನಿದರ್ಶನವಾಗಿದೆ ಎಂದರು. ಕಳೆದ ವರ್ಷ ಶಾಸಕ ರಾಜೇಶ್ ನಾಯ್ಕ್ ಅವರ ವಡ್ಡೂರು ಫಾರ್ಮ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಯಕ್ಷ ಶಿಕ್ಷಣದ 1200 ವಿದ್ಯಾರ್ಥಿಗಳು ರಂಗಪ್ರವೇಶ ಮಾಡಿದರೆ, ಜನವರಿ 4ರಂದು ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿಯವರ ನೇತೃತ್ವದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ 1400 ವಿದ್ಯಾರ್ಥಿಗಳು ರಂಗಪ್ರವೇಶ ಮಾಡಲಿದ್ದಾರೆ ಎಂದ ಅವರು, ಯಕ್ಷ ಶಿಕ್ಷಣಕ್ಕೆ ಸಹಿತ ವಿವಿಧ ಯೋಜನೆಗಳಿಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನಿಂದ ವಾರ್ಷಿಕವಾಗಿ ಒಟ್ಟು 16 ಕೋಟಿ ರೂಪಾಯಿ ವ್ಯಯ ಮಾಡಲಾಗುತ್ತಿದೆ ಎಂದರು. ಈಗ ಸನ್ಮಾನಿತಗೊಂಡಂತಹ ಡಾಕ್ಟರ್ ವಿನಯ ಎಂಬ ಹುಡುಗಿ, ನಾನು ಅವಳನ್ನು ಮಾತಾಡಿದ್ದೆ. 7ನೇ ಕ್ಲಾಸಿನಿಂದ ಯಕ್ಷಗಾನವನ್ನು ಕಲಿಯಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವರು 7th ಇಂದ ಯಕ್ಷಗಾನವನ್ನು ಕಲಿಯಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ತುಂಬಾ ಜನ ಪೋಷಕರಿಗೆ ಒಂದು ಆತಂಕ ಇದೆ, ನಮ್ಮ ಮಕ್ಕಳನ್ನು ಯಾವುದಕ್ಕಾಗಲೂ ಭಜನೆಗ, ಯಕ್ಷಗಾನಕ್ಕ, ಸಂಗೀತಕ್ಕೋ ಅಥವಾ ಇನ್ನು ಭರತನಾಟ್ಯಕ್ಕೆ ಯಾವುದಕ್ಕಾದ್ರೂ ಕಳಿಸಿದ್ರೆ ನಮ್ಮ ಮಕ್ಕಳು ಎಲ್ಲಿ ಓದಿನಲ್ಲಿ ಹಿಂದೆ ಬೀಳ್ತಾರಾ ಅಂತ ಒಂದು ಆತಂಕ. ಅದಕ್ಕೋಸ್ಕರ ಎಲ್ಲೂ ಕಳಿಸ್ಲಿಕ್ಕಿಲ್ಲ, ಎಲ್ಲಿ ಆಟ ಕೂಟ ಆದ್ರೂ ಕಳಿಸ್ಲಿಕ್ಕಿಲ್ಲ, ಎಲ್ಲಿ ಭಜನೆ ಆದ್ರೂ ಕಳಿಸ್ಲಿಕ್ಕಿಲ್ಲ, ಎಲ್ಲಿ ದೇವರ ಪೂಜೆ ಆದ್ರೂ ಕಳಿಸ್ಲಿಕ್ಕಿಲ್ಲ. ಎಲ್ಲ ಓದು ಮಾತ್ರ, ಪುಸ್ತಕ ಓದುದಾಂಡ, ಎಲ್ಲ ಎಕ್ಸಾಮ್ ಉಂಟು, ಎಲ್ಲ ಟೆಸ್ಟ್ ಉಂಟು. ಒಂದನ್ನು ಅರ್ಥ ಮಾಡಿಕೊಳ್ಳಿ, ಸಂಸ್ಕಾರವನ್ನು ನಾವು ಕಲಿಸದೇ ಇದ್ರೆ ಮಕ್ಕಳು ನಿಮ್ಮಿಂದ ಖಂಡಿತ ದೂರ ಆಗ್ತಾರೆ, ನಿಮ್ಮ ಪೋಷಕರ ಕೈಯಿಂದ ಖಂಡಿತವಾಗಿ ದೂರ ಆಗ್ತಾರೆ. ಇದಕ್ಕೆ ಸಾಕ್ಷಿ ಆ ವಿನಯ ಎಂಬ ಹುಡುಗಿ. ನಾನು ಒಬ್ಬಳನ್ನು ಮಾತ್ರ ಉದ್ದೇಶಪೂರ್ವಕವಾಗಿ ಹೇಳ್ತಾ ಇಲ್ಲ, ಇವತ್ತು ಸನ್ಮಾನಿತಗೊಂಡಿದ್ದಂತ ಹೇಳ್ತಾ ಇದ್ದಾರೆ. 7ನೇ ಕ್ಲಾಸಲ್ಲಿ ಯಕ್ಷಗಾನವನ್ನು ಕಲಿಯಲಿಕ್ಕೆ ಪ್ರಾರಂಭ ಮಾಡಿದ್ರು ಕೂಡ ಇವತ್ತಿನವರೆಗೂ ಬಿಡದೆ ನಿತ್ಯ ನಿರಂತರವನ್ನು ಯಕ್ಷಗಾನದ ಜೊತೆಗೆ ಬೇರೆ ಬೇರೆ ಅಭ್ಯಾಸ ಮಾಡಿದ್ರು ಕೂಡ ಅವಳ ಓದಿಗೆ ಯಾವುದೇ ರೀತಿಯ ತೊಡಕಾಗಲಿಲ್ಲ. ಯಕ್ಷಗಾನ ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ರು ನಮ್ಮ ಅಧ್ಯಕ್ಷರನ್ನು ಹೇಳಿ. ಅತಿಥಿಯಾಗಿ ಭಾಗವಹಿಸಿದ್ದ ಪಿಲಾತಬೆಟ್ಟು ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ತುಂಗಪ್ಪ ಬಂಗೇರ ಮಾತನಾಡಿ, ಪ್ರಸ್ತುತ ಯಕ್ಷಗಾನ ಕಲೆಗೆ ಪಟ್ಲ ಸತೀಶ್ ಶೆಟ್ಟಿ ಅವರು ಮೌಲ್ಯವನ್ನು ತಂದುಕೊಟ್ಟಿದ್ದಾರೆ. ಕಲಾವಿದರಿಗೆ ನೀಡಲಾಗುವ ವಿಮಾ ಯೋಜನೆಯನ್ನು ಕಬಡ್ಡಿ ಪಟುಗಳಿಗೂ ವಿಸ್ತರಿಸುವ ಚಿಂತನೆ ಮಾಡಬೇಕು. ಮಕ್ಕಳಲ್ಲಿ ಸಂಸ್ಕಾರ ಬೆಳೆಯಬೇಕಾದರೆ ಯಕ್ಷಗಾನವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರು. ಎಲ್ಲ ಮೇಳಗಳನ್ನು ಆಟ ಆದರೆ ಒಂದು ಯಕ್ಷಗಾನಕ್ಕೆ ಮೌಲ್ಯ ಕೊಟ್ಟಂತ ವ್ಯಕ್ತಿ ಇದ್ರೆ ಅದು ಸತೀಶ್ ಶೆಟ್ಟಿ ಪಟ್ಲ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ. ಅದರ ಜೊತೆಗೆ ಯಕ್ಷಗಾನದ ಕಲಾಭಿಮಾನಿಗಳು, ನಾಟಕ ಕಲಾವಿದರಿಗೆ ಎಲ್ಲರಿಗೂ ವರ್ಷಕ್ಕೊಂದ್ಸರಿ ಆ ವಿಮಾ ಯೋಜನೆ ಮಾಡ್ತಾ ಇದ್ದಾರೆ. ನಾನು ಹೋಗಿದ್ದೆ, ಅದು ದೊಡ್ಡ ಆಶ್ಚರ್ಯ. ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಆ ಕಲಾವಿದರನ್ನ ಏನು ಆರೋಗ್ಯ ಏರುಪೇರು ಆದಾಗ ಅವರಿಗೆ ವಿಮೆ ಕೊಡುವಂಥ ಅವ್ರ ಜವಾಬ್ದಾರಿ ಮುಂಚೆ ಯಾವ ಮಾಡಲಿಲ್ಲ ಸ್ವಾಮಿ. ಅದು ಮಾಡಿದ್ರೆ ನಾನು ಪಟ್ಲ ಸತೀಶ್ ಶೆಟ್ಟಿ ನಾನು ಅಭಿನಂದನೆ ಮಾಡ್ತೇನೆ ಅವರನ್ನ. ನಾನು ಇನ್ನೊಂದು ಅವರಿಗೆ ವಿನಂತಿ, ಬಹಳ ಸಾರಿ ನೀವು ವಿಮಾ ಯೋಜನೆ ಮಾಡೋ ಕಬಡ್ಡಿ ಪಟುಗಳಿಗೆ ಕೂಡ ನಾವು ವಿಮಾ ಯೋಜನೆ ಮಾಡಬೇಕು. ಯಾಕೆಂದ್ರೆ ಅದೆಷ್ಟೋ ಕ್ರೀಡಾಪಟುಗಳಿಗೆ ಕೇಳುವ ಗತಿ ಇಲ್ಲ ಅಂತಾಗಿ ಸರ್ಕಾರದ ಕೇಳ್ತೇನೆ. ಹಾಫ್ಕಾಮ್ಸ್ ಅಧ್ಯಕ್ಷ ಪ್ರಶಾಂತ್ ಶೆಟ್ಟಿ, ಫೌಂಡೇಶನ್ ಬಂಟ್ವಾಳ ಘಟಕದ ಅಧ್ಯಕ್ಷ ದಿವಾಕರ್ ಶೆಟ್ಟಿ, ಉದ್ಯಮಿಗಳಾದ ಟಿ ಹರೀಂದ್ರ ಪೈ, ನೆಲ್ವಿಸ್ಟರ್ ಪಿಂಟೋ, ಜಯಪ್ರಕಾಶ್ ಸಂಪಿಗೆ ತಾಯ ಬಳ್ಳಮಂಜ, ಸಿವಿಲ್ ಗುತ್ತಿಗೆದಾರ ಮೋಹನ್ ಶೆಟ್ಟಿ, ಶ್ರೀ ಮುರುಗೇಂದ್ರ ಮಿತ್ರ ಮಂಡಳಿ ಅಧ್ಯಕ್ಷ ಚಂದ್ರಶೇಖರ್ ಶೆಟ್ಟಿಗಾರ್,
ಪುಂಜಾಲಕಟ್ಟೆ ಶ್ರೀ ಗೋಪಾಲಕೃಷ್ಣ ದೇವಳದ ಟ್ರಸ್ಟಿ ಎಂ ನಾಗೇಶ್ ಪ್ರಭು, ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಪುಂಜಲಕಟ್ಟೆ ಘಟಕದ ಸಂಚಾಲಕ ರಮೇಶ್ ಮಂಜಲೋಡಿ, ಗೌರವ ಮಾರ್ಗದರ್ಶಕ ಜಯಂತ್ ಶೆಟ್ಟಿ ಭಂಡಾರಿಗುಡ್ಡೆ, ಮಹಿಳಾ ಘಟಕದ ಅಧ್ಯಕ್ಷೆ ಉಮಾ ಡಿ ಗೌಡ, ಗೌರವಾಧ್ಯಕ್ಷೆ ಲಕ್ಷ್ಮೀ ಸಂಜೀವ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಹಿರಿಯ ಯಕ್ಷಗಾನ ಆರ್ತಧಾರಿ ರಾಧಾಕೃಷ್ಣ ಶೆಟ್ಟಿ ನೆತ್ತರ, ಬಹುಮುಖ ಯುವ ಪ್ರತಿಭೆ ಡಾಕ್ಟರ್ ವಿನಯ ಪಾದೇಮನೆ ಅವರನ್ನು ಸನ್ಮಾನಿಸಲಾಯಿತು. ಹಾಗೂ ಯಕ್ಷಗುರುಗಳಾದ ಸಾಯಿಸುಮಾ ನಾವಡ ಕಾರಿಂಜ್ ಹಾಗೂ ದೇವಿ ಪ್ರಸಾದ್ ಆಚಾರ್ಯ ಇವರನ್ನು ಅಭಿನಂದಿಸಲಾಯಿತು. ಘಟಕದ ಅಧ್ಯಕ್ಷರಾದ ಯಶೋಧರ ಶೆಟ್ಟಿ ದಂಡೆ ಸ್ವಾಗತಿಸಿದರು. ಸಹ ಸಂಚಾಲಕ ಪ್ರಭಾಕರ್ ಪಿಎಂ ವಂದಿಸಿದರು. ಕಲಾವಿದ ರತ್ನದೇವ್ ಪುಂಜಲಕಟ್ಟೆ ಕಾರ್ಯಕ್ರಮ ನಿರೂಪಿಸಿದರು. ಬೆಳಿಗ್ಗೆ ಕಲ್ಲಬಿಟ್ಟು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅರ್ಚಕರಾದ ಗೋವಿಂದ ಭಟ್ ಅವರು ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಮೂಡುಬಿದ್ರೆ ಮಹಾವೀರ ಕಾಲೇಜಿನ ಪ್ರಾಂಶುಪಾಲ ರಾಧಾಕೃಷ್ಣ ಹಂಬೆಟ್ಟು, ಶ್ರೀ ಕ್ಷೇತ್ರ ಕಾರಿಂಜ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ವೀರೇಂದ್ರ ಅಮೀನ್, ಪಿಲಾತಬೆಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾರದಾ, ಆರ್ಯಾಪು ಗ್ರಾಮ ಪಂಚಾಯತ್ ಪಿಡಿಒ ನಾಗೇಶ್ ಎಂ, ಪ್ರಗತಿಪರ ಕೃಷಿಕ ಶೇಖರ್ ಪೂಜಾರಿ, ಮಡಂತ್ಯಾರು ಜೆಸಿಐ ಅಧ್ಯಕ್ಷೆ ಅಮಿತಾ ಅಶೋಕ್, ಪುಂಜಲಕಟ್ಟೆ ಶ್ರೀ ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ಕೌಶಿಕ್ ಶೆಟ್ಟಿ ಅತಿಥಿಯಾಗಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮಧ್ಯಾಹ್ನ ಯಕ್ಷಧ್ರುವ ಕಲಾ ತಂಡ, ಪುಂಜಲಕಟ್ಟೆ ಇದರ ವಿದ್ಯಾರ್ಥಿಗಳಿಂದ ಪುಣ್ಯಕೋಟಿ, ಕುಮಾರ ವಿಜಯ ಹಾಗೂ ಸಂಜೆ ಪಾವಂಜೆ ಮೇಳದವರಿಂದ ಶ್ರೀ ತುಳಸಿ ಯಕ್ಷಗಾನ ಪ್ರದರ್ಶನ ಜರುಗಿತು. ಶಾಸಕ ರಾಜೇಶ್ ನಾಯ್ಕ್ ಅವರು ಭೇಟಿ ನೀಡಿ ಶ್ರೀ ದೇವರ ಪ್ರಸಾದ ಸ್ವೀಕರಿಸಿದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.